ಮಾತ್ರ ಫೋಟೋ ತೆಗೆದು ಕಳಿಸ್ತಾರೆ, ಮತ್ತೆ ನಾನು ಏನ್ ಮಾಡಕ್ ಆಗುದಿಲ್ಲ. ಮತ್ತೆ ಇವರು ಬರೋದಿಲ್ಲ ನಿಮ್ಮ ಹತ್ರ, ಆಗೋದಿಲ್ಲ. ಅರ್ಥ ಆಯ್ತಾ? 20ರವರೆಗೆ ಬಾಕಿ ಇದೆಲ್ಲ ಕ್ಲಿಯರ್ ಮಾಡ್ತೀವಿ. 21 ಡೇಟ್ ಕೂಡ ಒಂದು ಅಪ್ಲಿಕೇಶನ್ ಇಶ್ಯೂ ಮಾಡಿ ಎಲ್ಲರಿಗೆ. ಹಾಲೊಂದನ್ನು ಉಳಿಸಬೇಕು, ಅದು ನಮ್ಮ ಬೇಡಿಕೆ, ಅದು ಉಳಿಸಲೇಬೇಕು. ಆಯ್ತು. ಮತ್ತೆ ಮಿಕ್ಕಿದೆಲ್ಲ ನೀವು ತೆರವುಗೊಳಿಸಿ. ಆದರೆ ನಿಮ್ಮಲ್ಲಿ ಒಂದು ವಿನಂತಿ ಅಂತ ಹೇಳಿದ್ರೆ, ಏಕಾಏಕಿ ಬಂತ ನಾವೇ ತೆರವುಗೊಳಿಸ್ತೀವಿ, ಅದರೊಳಗೆ ತೆಗಿಲ್ಲ ಅಂತ ಹೇಳಿದ್ರೆ ನಾವು ಯಾರು ಬರೋದಿಲ್ಲ, ನೀವು ನಿಮ್ಮಷ್ಟಕ್ಕೆ ತೆರವುಗೊಳಿಸ್ಕೊಂಡು ಹೋಗ್ಬಹುದು. ಒಂದು ಎಕ್ಸ್ಕ್ಯೂಸ್ ಅಷ್ಟೇ. ಇಲ್ಲ, ನಾನು ಪುನಃ ಒಂದು ಡೇಟ್, ಇವತ್ತೆಷ್ಟಪ್ಪ 5 20ರ ಡೇಟ್ ಕೊಡಿ. ಜಾಸ್ತಿ ಕೊಟ್ಟಿದ್ದಾರೆ, 20ರ ಡೇಟ್ ಕೊಡಿ. ಎಲ್ಲಿ ಯಾರು ಎಷ್ಟು ಜನ ಇದ್ದಾರೆ ಎಲ್ಲರಿಗೆ ಒಂದೇ ಇದರಲ್ಲಿ ಬರೆದು ಕೊಟ್ಬಿಡಿ. ಅಲ್ಲಿಂದ 2 ದಿವಸಕ್ಕೊಂದ್ಸಲ ಒಂದು ಪೇಪರ್ ಇದು ತಗೊಳ್ಳಿ, ಒಂದು ಸೈನ್ ಮಾಡಿ. ಇವರು ಸೈನ್ ತಗೊಳ್ಳಿ. ನಾವು ಈ ತರ ಬಂದು, ಯಾಕಂದ್ರೆ ನಾನು ಇದನ್ನ ಮೇಲೆ ಕಳಿಸಲೇಬೇಕು. ಇವರು ಬಂದು ಕಳ್ಸ್ಕೊಳ್ಳಿ. ಮತ್ತೆ ಹಾಲಿನಂಗಡಿ ಹಾಲಿನಂಗಡಿ ಮಾತ್ರ ಅದು ಆಕ್ಚುಲಿ ಪೆಟ್ಟಿ ಇದೆ, ಅದರಿಂದ ನಾವು ಇದು ಮಾಡ್ತೀವಿ. ಅದು ಬೇಕಾದ್ರೆ ನನಗೆ ಇದರಿಂದ ಪಂಚಾಯತ್ ಲೈಸೆನ್ಸ್ ಬೇಡ, ಲೈಸೆನ್ಸ್ ನಿಮ್ಮ ಇದೆ, ಬೇಕಾದ್ರೆ ಜನರ ಹಾಲಿದು ಅದು ಬಾರಿ ನೀವು ಮುಟ್ಟೆ ಗಿಟ್ಟೆ ಇದೆಲ್ಲ ಮಾಡಿದ್ರೆ ಮತ್ತೆ ಪುನಃ ಎಫೆಕ್ಟ್ ಆಗುತ್ತೆ. ಬೀಡಿ ಸಿಗರೇಟ್ ಸೋಪ್ ಏನೆಲ್ಲ ಐಟಮ್ ಅದೆಲ್ಲ ಮಾತ್ರ ನಿಮ್ಗೆ ಇದಾಗುತ್ತೆ. ನಿಮ್ಮ ಟೈಮಿಂಗ್ ಒಂದು ಇರಬೇಕು. ಅಂದ್ರೆ ನಾವು ಇದನ್ನು ಈಗ ಇಲ್ಲಿ ಟಾಲ್ ಪ್ಲಾಜಾ ಇರೋದ್ರಿಂದ ನೀವು ಕ್ಯಾಮರಾ ಡೆಲಿವರಿಗೆ ಹೋಗುತ್ತೆ. ಕ್ಯಾಮರಾ ಇದೆ, ಅದು ನೀವು ರಾತ್ರಿ ತೆರೆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದು ಟೈಮ್ ಪೀರಿಯಡ್ ಹೇಳಿ, ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ. 10 ಗಂಟೆ ಆಗೋದಿಲ್ಲ, 10 ಗಂಟೆಗೆ 10 ಗಂಟೆಗೆ ಹಾಲು ಬರುವಾಗ ನೀವು ಬಂದು ಹಾಲು ಕಲೆಕ್ಟ್ ಮಾಡಿ ಇಡಿ. ಅದೇ ಅದ್ರ ಮೇಲೆ ನೀವು ಬಾಕಿ ವ್ಯಾಪಾರ ಇಲ್ಲ. ನಾವು ಈಗಲೇ ಒಂದು ವಾರ ಸಮಯ ಕೊಟ್ಟು ಹಂಗಲ್ಲ, ಯಾಕಂದ್ರೆ ಇದು ಕೋರ್ಟ್ ಆರ್ಡರ್ ಅಲ್ಲ, ಆಲ್ರೆಡಿ ನೋಟಿಸ್ ಕೊಟ್ಟಾಗಿದೆ. ಅದರಲ್ಲಿ ಈಗ ನಾನೇಂದ್ರೆ ನಾವು ಆನ್ಸರ್ ನಾವು ಮಾಡ್ಲೇಬೇಕು. ಯಾರು ಅಬ್ಜೆಕ್ಷನ್ ಮಾಡ್ತಾರೆ ನಾವು ಅವ್ರ ಮೇಲೆ ಹೇಳಲೇಬೇಕು. ಕೋರ್ಟ್ ಆರ್ಡರ್ ಇದು, ನಾವು ಪಾಪದವರಿಗೆ ಹೊಟ್ಟೆ ಕೊಡಕ್ಕೆ ನಮಗೆ ಇದಿಲ್ಲ. ಆದ್ರೆ ನಾವು ಮಾಡೋ ಕೆಲಸ ಮಾಡಬೇಕು. ಈಗ ಮೇನ್ ಆಗಿ ಏನು ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ತರ ಸ್ಟ್ರಕ್ಚರ್ಸ್ ಏನಿದೆ ಅದರಲ್ಲಿ ಆಲ್ರೆಡಿ ನಾವು ಎಕ್ವೈರ್ ಮಾಡುವಾಗ ಪರ್ಮನೆಂಟ್ ಬಿಲ್ಡಿಂಗ್ ಇದ್ರೆ ಅದನ್ನ ಈಗ ಮುಟ್ಟಕ್ಕಿಲ್ಲ. ಅವರಿಗೆ ಒಂದು ಸರ್ಟನ್ ಇದು ಪೀರಿಯಡ್ ಕೊಟ್ಟಿದ್ದಾರೆ. ಅದು ಇಲ್ಲ ಅವ್ರಿಲ್ಲ ಅಂದ್ರೆ ಡೆಮಾಲಿಷ್ ಮಾಡೋಕೆ ಆರ್ಡರ್ ಮಾಡಿದ್ದಾರೆ. ಇದನ್ನ ಮಾತ್ರ ತೆರವುಗೊಳಿಸಿ. ನೀವೇ ತೆರವುಗೊಳಿಸಿದ್ರೆ ನಮ್ಗೆ ಒಳ್ಳೇದು. ಒಂದು ವಾರ ಸಮಯ ಕೊಡಿ ಸರ್. ಅವ್ರ ಪಾಪ ಏನು ಅವರವರ ಎಲ್ಲ ಸಣ್ಣ ಐಟಮ್ಸ್ ಗಳೆಲ್ಲ ಇರುತ್ತೆ, ಅದನ್ನ ಶಿಫ್ಟ್ ಮಾಡುವ ಎಲ್ಲ ಅಣ್ಣ ಹಾಲಿನ ಅಂಗಡಿ ಜನರ ಬೇಡಿಕೆ ಅಂತ ಹೇಳಿದ್ರೆ ಅದು ಒಂದಕ್ಕೆ ನಾವು ಇದು ಮಾಡ್ತೀವಿ, ಅದನ್ನ ತೊಂದರೆ ಇಲ್ಲ. 10 ಜನರಿಗೆ ಇದಾಗುತ್ತೆ ಇದರಲ್ಲಿ, ಇದು 10 ಜನರಿಗೆ ಆಗುತ್ತೆ, ನಿಮ್ಮ ಇದು ಆಗುತ್ತೆ. ಯಾಕಂದ್ರೆ ಅದೆಲ್ಲ ನಾನು ಬಂದು ನಾಳೆ ಅದನ್ನ ಹೇಳಕ ಅದಕ್ಕೆ ಜಸ್ಟಿಫೈ ಮಾಡ್ಬೋದು ನಾನು. ಅರ್ಥ ಆಯ್ತಾ? ಅದನ್ನ ನಾನು ಜಸ್ಟಿಫೈ ಮಾಡ್ಬೋದು, ನಾ ಇದನ್ನ ಮಾಡಕ್ ಆಗೋದಿಲ್ಲ. ಯಾವ್ದು ನನ್ನ ಹತ್ರ ಮಾಡ್ಬೋದು ನಾನು ಮಾಡ್ತೀನಿ. ಅದು ನಾವು ನಮ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರಸ್ತೆ ಬದಿಯ ಗೂಡಂಗಡಿಗಳ ತೆರವುಗಳನ್ನು ಇವತ್ತು ಬಲವಂತದಿಂದ ತೆರವುಗೊಳಿಸುವಂಥ ಪ್ರಯತ್ನ ನಡೆಯಿತು. ಆವಾಗ ಏಕಾಏಕಿ ಬಂದ ಕಾರಣ ಗೂಡಂಗಡಿಯಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಮಾಡೋರಿಗೆ ಏನು ಮಾಡಬೇಕು ಏನು ಗೊತ್ತಾಗಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವೆಲ್ಲ ಸೇರಿಕೊಂಡು ಅದರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಸಮಯಾವಕಾಶನ ಕೇಳಿದ್ದೀವಿ. ಮತ್ತು ಇಲ್ಲಿನ ಊರಿನವರ ಒಂದು ಸುಮಾರು 22 ವರ್ಷದಿಂದ ಹಾಲಿನ ಅಂಗಡಿ ಉಂಟು, ಅದನ್ನು ಬಿಟ್ಟು ಮಿಕ್ಕಿದ ಯಾವುದನ್ನು ತೆರವುಗೊಳಿಸಿದ್ದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ತೆರವುಗೊಳಿಸುವುದರಲ್ಲಿ ಯಾವುದೇ ತಾರತಮ್ಯವನ್ನು ತೋರಿಸಬಾರದು. ಯಾಕೆಂತ ಹೇಳಿದರೆ ಈ ರಸ್ತೆ ಬದಿಯಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಇವಾಗಲೂ ಆ ಬಿಲ್ಡಿಂಗ್ ಹಾಗೇ ಇದೆ, ಸಂಬಳ ಬಾಡಿಗೆ ಪಡ್ಕೊಳ್ತಾ ಇದ್ದಾರೆ. ಅದು ಈಗಲೂ ಹಾಗೇ ಇದೆ. ಸಣ್ಣ ಪುಟ್ಟ ಅವರವರ ಹೊಟ್ಟೆಪಾಡಿಗಾಗಿ ಸಣ್ಣ ಸಣ್ಣ ಗೂಡಂಗಡಿ ಇಟ್ಟವರ ಮೇಲೆ ಮಾತ್ರ ದರ್ಪ ತೋರುವುದು ಸರಿಯಲ್ಲ ಅಂತ ನಾವು ಹೇಳ್ತೀವಿ. ಸ್ವಲ್ಪ ದಿವಸ ಸಮಯಾವಕಾಶ ಕೊಟ್ಟಿದ್ದಾರೆ. ಇವರು ತಾತ್ಕಾಲಿಕ ಬೇರೆ ಎಲ್ಲಾದರೂ ಶಿಫ್ಟ್ ಆಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಮುಂದಿನ ದಿವಸ ಏನಾಗ್ತದೆ ನೋಡಬೇಕು. ಸ್ಲ್ಯಾಬ್ ಡ್ರೈನ್ದು ಡಿಸೈನ್ ಎಲ್ಲ ಸೇಮ್. ಓಕೆ. ಮತ್ತೆ ಓವರ್ ಬ್ರಿಡ್ಜ್ ಅಂಡರ್ ಪಾಸ್ ಉಂಟಲ್ಲ ಅಲ್ಲಿ ಜಂಕ್ಷನ್, ಅಲ್ಲಿ ಮೇಲಿಂದ ನೀರು ಅಲ್ಲಲ್ಲೇ ಇದು ಆಗ್ತುಂಟು, ಅದಕ್ಕೆ ಪೈಪಿಂಗ್ ಪೈಪ್ ಆಲ್ರೆಡಿ ಈಗ ನಮ್ಗೆ ಗೊತ್ತಾಗಿದೆ. ಕುಂದಾಪುರದ 2 ಕಡೆ ನಡೀತಾ ಇದೆ. ಅದನ್ನ ಮುಗಿಸ್ತೀನಿ. ಅದನ್ನು ಈ ಮಳೆಗಾಲದೊಳಗೆ ಏನೆಲ್ಲ ಇದೆ, ನೆಕ್ಸ್ಟ್ ಮಳೆಗಾಲದಲ್ಲಿ ಈ ಥರ ಪ್ರಾಬ್ಲಮ್ ಬರೋದಿಲ್ಲ. ಮತ್ತೊಂದು ನಿಮ್ಮಲ್ಲಿ ಅಂದರೆ ಅದು ನಿಮ್ಮದಲ್ಲ, ಹಿಂದಿನವ್ರು ಮಾಡಿದ್ದು
ಅದು ಯಾವ ಟೈಪ್ ಇಂಜಿನಿಯರ್ ಮಾಡಿದರೆ ಗೊತ್ತಿಲ್ಲ. ನೀರೆಲ್ಲ ರಸ್ತೆಯಲ್ಲಿ ಹೋಗ್ತಾ ಉಂಟು. ಅದು ಈಗ ಟೆಕ್ನಿಕಲ್ ತುಂಬಾ ಫಾಲ್ಟ್ ಇದೆ. ಅದಕ್ಕೆ ಹೇಳಿದ್ ನಾವು, ಈಗ ನಮ್ಗೆ ಈ ಮಳೆಗಾಲದಲ್ಲಿ ಗೊತ್ತಾಗುತ್ತೆ, ಅದನ್ನ ಮೀಡಿಯನ್ ಟ್ರೈನ್ ಹೊಡೆದು ಪೈಪ್ ಹಾಕಬೇಕು. ಅದು ಸುಮಾರು ಕೆಲಸ, ಅದು ಈಗ ಮಾಡಿಯಕ್ಕೆ ಆಗೋದಿಲ್ಲ. ಅದು ನಾವು ಇದು ಮಾಡಿ ಮತ್ತೆ ಅಲ್ಲಿ ಸರ್ವಿಸ್ ರಸ್ತೆ ಕೂಡ ಅದು ಭಾರಿ ಇಂಪಾರ್ಟೆಂಟ್. ಅಂದ್ರೆ ಉಳ್ಳಾಲ ಓವರ್ ಬ್ರಿಡ್ಜ್ ಇಂದ ತೊಕೋಟ್ ಜಂಕ್ಷನ್ ಇಂದ ಕಲ್ಲಾಪು, ಅಲ್ಲಿ ಸರ್ವಿಸ್ ರಸ್ತೆಗಳು ಸರಿಯಾಗಿಲ್ಲ. ಅಂದ್ರೆ ಎಲ್ಲ ಉಲ್ಟಾ ಬರ್ತಾ ಉಂಟು ಅಲ್ಲಿ ಬಿಡ್ತಿಲ್ಲ. ಅದಕ್ಕೆ ಏನಾದ್ರು ಯೋಜನೆ ಹಾಕೊಂಡಿದ್ರೆ ನೀವು? ಅದಕ್ಕೆ ಈಗ ಪ್ರೆಸೆಂಟ್ ನಮ್ಮ ಹತ್ರ, ಏಕೆಂದರೆ ಅದೆಲ್ಲ ಚೇಂಜ್ ಆಫ್ ಸ್ಕೋಪಲ್ಲಿ ಬರ್ತದೆ. ಈಗ ಪ್ರೆಸೆಂಟ್ ಡಿಸೈನ್ ಏನಿದೆ ಅದು ಹಂಗೆ ನಡೀತದೆ. ಅದರಲ್ಲಿ ಈಗ NHAಗೆ ನೀವು ಪ್ರಪೋಸಲ್, ಈಗ ನಿಮ್ಮಿಂದ ಪ್ರಪೋಸಲ್ ಬಂದರೆ ಇಲ್ಲ ನಮ್ಮಿಂದ ಪ್ರಪೋಸಲ್ ಹೋಗುತ್ತೆ, ನಮ್ಮಿಂದ ಹೋಗೇ ಹೋಗುತ್ತೆ. ಯಾಕೆಂದರೆ ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅದ್ರ ಪ್ರಪೋಸಲ್ ಕಳಿಸ್ತೀವಿ. ಅದರಂಗೆ ಡಿಸೈನ್ ಚೇಂಜ್ ಮಾಡ್ಬೋದು. ಅದಂದರೆ ಈಗ ಇದು ಈ ಕಾರ್ಯಕ್ರಮ ಇದು ನಮ್ಮ ಈ ಜನರಿಗೆ ತೊಂದರೆ ಮಾಡುವ ಇದಕ್ಕೋಸ್ಕರ ಅಲ್ಲ. NHAಗೆ ಆಲ್ರೆಡಿ ಸುಪ್ರೀಂ ಕೋರ್ಟಿಂದ ಒಂದು ಕೋರ್ಟ್ ಆರ್ಡರ್ ಆಗಿದೆ. NHA ROW ಏನಿದೆ, NHA ಪರಿಸರ ಏನಿದೆ, ಅದರೊಳಗೆ ಯಾವುದೆಲ್ಲ ಇದೆ ಅದನ್ನು ತೆರವುಗೊಳಿಸಬೇಕು ಅಂತ. ಪರ್ಮನೆಂಟ್ ಸ್ಟ್ರಕ್ಚರ್ ಈಗ ಮುಟ್ಟೋದಿಲ್ಲ. ಯಾವುದು ಈ ಥರ ಟೆಂಟ್ ಹಾಕ್ಕೊಂಡಿದೆ ಅದೇ ಗೂಡಂಗಳಿಗಿವೆ, ಅವುಗಳನ್ನ ತೆರವುಗೊಳಿಸಬೇಕು ಅಂತ. ಅದಕ್ಕಾಗಿ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ. ಇದಕ್ಕೆ ಮುಂಚೆನೂ ಈ ಕಾರ್ಯಾಚರಣೆ ನಡೆದಿದೆ, ಇದು ಹೊಸದೇನಲ್ಲ. ಈಗ ಜನರ ಒಂದು ರಿಕ್ವೆಸ್ಟ್ಗೋಸ್ಕರ 20ನೇ ತಾರೀಕುವರೆಗೆ ಒಂದು ಡೇಟ್ ಕೊಟ್ಟಿದ್ದೀವಿ. 20ನೇ ತಾರೀಕು ಇಲ್ಲ ಅಂದರೆ ಡೈರೆಕ್ಟ್ ಡೆಮಾಲಿಷ್ ಮಾಡೋದೆ. ಇನ್ನು ಅವರ ಐಟಮ್ಗಳು ಏನಿದೆ ಅವರು ಇವು ತೆರವುಗೊಳಿಸಿ 20ನೇ ತಾರೀಕು ನಮಗೆ ಸಹಾಯ ಮಾಡಬೇಕು ಅವರು. ಏಕೆಂದರೆ ಇದು ನಾನು ಅಲ್ಲ, ನನ್ನ ಕಂಪನಿ ಅಲ್ಲ, ಯಾರೋ ಒಂದು ಸಂಸ್ಥೆ ಇದು ಮಾಡ್ತಾ ಇಲ್ಲ. ಇದು ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ತೆರವು ಮಾಡಲೇಬೇಕಾಗುತ್ತೆ. ತಲಪಾಡಿ ಇಲ್ಲ, ಇಲ್ಲಿಂದ ಅಲ್ಲಿವರೆಗೆ ಅಪ್ ಟು ಕುಂದಾಪುರ ನಮ್ಮ ಹೈವೇಲಿ ಏನೆಲ್ಲ ಬರ್ತದೆ ನಮ್ಮ ಸ್ಟ್ರಕ್ಚರ್ ಒಳಗೆ ನಾವು ಮಾಡಬೇಕು, ಬೇರೆಯವರು ಅವ್ರು ಮಾಡ್ಕೊಳ್ತಾರೆ. ಫೀಟ್ ಅಂದರೆ ಈಗ ಕೆಲವು ಕಡೆ ಈಗ ಇಲ್ಲಿ ಪ್ಲಾಜಾ ಇರೋದ್ರಿಂದ ದೊಡ್ಡದಿದೆ ಇದು. ಬಾಕಿ ಜಾಗದಲ್ಲಿ ಮೀಡಿಯನಿಂದ 60 ಫೀಟ್ ಇದೆ, ಕೆಲವು ಜಾಗದಲ್ಲಿ 90 ಫೀಟ್ ಇರ್ಬೋದು. ಅದು ಡಿಸೈನ್ ಮೇಲೆ ಏನಿದೆ ಅದ್ರ ಬಗ್ಗೆ ಸರ್ವೆ ಏನಿದೆ ಅದ್ರ ಪ್ರಕಾರ ಅದರಿಂದ ಜಾಸ್ತಿ ನಾವು ಹೋಗೋದಿಲ್ಲ, ಯಾರನ್ನು ತೊಂದರೆ ಮಾಡೋದಿಲ್ಲ. ಜನರಿಗೆ ತೊಂದರೆ ಮಾಡುವಂಥ ಉದ್ದೇಶ ಏನಿಲ್ಲ ಇದರಲ್ಲಿ. ನೋಟಿಸ್ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದೀವಿ. ಈಗ ಪುನಃ ನೋಟಿಸ್ ಕೊಡ್ತೀವಿ. ಅದಕ್ಕೆ ಪುನಃ ಹೇಳಿದ್ದೀನಿ, 2 ದಿವಸಕ್ಕೊಂದ್ಸಲ ಅವ್ರ ಹತ್ರ ಸೈನ್ ತಗೊಳ್ಳಿ, ನಾವು ಬಂದು ಹೇಳಿದ್ದೀವಿ ಅಂತ. ಈಗ ನಾಳೆ ಪುನಃ 20ನೇ ತಾರೀಕು ಬರುವಾಗ ಸೇಮ್ ಇದು ಆಗಬಾರ್ದಲ್ಲ. ಈಗ ನಾವು ಇದನ್ನು ಆಲ್ರೆಡಿ ನಾವು ಕೋರ್ಟಿಗೆ ಇದು ಯಾವಾಗ ಏಪ್ರಿಲಿಂದ ಇಲ್ಲಿವರೆಗೆ ಬಂದಿದೆ. ಈಗ ಕೋರ್ಟಿಂದ ಪುನಃ ಪ್ರೆಷರ್ ಬಂದ ಮೇಲೆ ಈ ಕಾರ್ಯಾಚರಣೆಗೆ ಇಳಿದಿದ್ದೀವಿ. ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ಯಾರು ಈಗ ಅಂಗಡಿ ಮಾಲೀಕರು ಇದ್ದಾರೆ ಅವರಿಗೆ ಇಷ್ಟು ದಿವಸ ಸಮಯಾವಕಾಶ ಕೊಟ್ಟಿದ್ದೀವಿ. ಇನ್ನು ಅವ್ರ ಸ್ವಂತ ಏನು ಅವ್ರ ಜಾಗದಲ್ಲಿ ಯಾರು ಏನು ಮೈಗೆ ಸರ್ಕಾರಿ ಜಾಗದಲ್ಲಿ, ಇದು ಕೆಲವೊಂದು ಜಾಗದಲ್ಲಿ ಹೇಗೆ ಅಂತ ಹೇಳಿದ್ರೆ, ಜಾಗದಲ್ಲಿ ಹೋಟೆಲ್ ಇದೆ, ಅವರು ಇನ್ನೊಬ್ಬರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಸರ್ಕಾರಿ ಜಾಗ ಸರ್ಕಾರದ್ದು, ಯಾರೋ ಒಬ್ಬರು ಟೆಂಟ್ ಹಾಕಿದ್ದಾರೆ, ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಒಂದು ಜಾಗ ಅಲ್ಲ, ಈ ಸ್ಟ್ರೆಚ್ಚಲ್ಲಿ ಸುಮಾರು ಒಂದು 100-150 ಕೇಸುಗಳಿವೆ. ಎಲ್ಲ ಅವ್ರ ಮನೇಲಿ ಕೂತು ಇವರಿದ್ರು ಬಾಡಿಗೆ ತಗೊಳ್ತಾರೆ. ಇನ್ನು ಕೆಲವರು ಹೊರಗಡೆ ಬಂದಿದ್ದಾರೆ, ಹೋಗೋ ಟೈಮಲ್ಲಿ 2-3 ಲಕ್ಷಕ್ಕೆ ಮಾರಿ ಹೋಗ್ತಾ ಇದ್ದಾರೆ. ಈಗ ಈ ಆರ್ಡರ್ ಆದಮೇಲೆ ಇದನ್ನೆಲ್ಲ ನಾವು ಇದು ಜನರಿಗೆ ಹೇಳಿದ್ರೆ ಜನರು ಈಗ ಪಾಪದವ್ರಿಗೆ ಇದು ಮಾಡ್ತಾರೆ. ನಾವು ಪಾಪದವ್ರಿಗೆ ಏನು ಮಾಡೋದಿಲ್ಲ, ಅದು ಸಮಯಾವಕಾಶ ಕೊಟ್ಟೇ ಮಾಡೋದು. ಅದು ಜನರು ತಿಳ್ಕೊಳ್ಬೇಕು. ಈಗ ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ. ಅದರಿಂದ ನಮಗೆ ಜನರು ಈಗ ಎಷ್ಟು ಜನ ಇದ್ದಾರೆ ಅವರಿಗೆ ಪುನಃ ಒಂದು ನೋಟಿಸ್ ಕೊಡ್ತೀವಿ. 20ನೇ ತಾರೀಕಿಗೆ ಫೈನಲ್ ಆಗಿ, ಇಲ್ಲಾಂದರೆ ಅಲ್ಲಿ ಯಾವಾಗ ಯಾರು ಖಾಲಿ ಮಾಡಿಲ್ಲ ಅಂದರೆ ನಾವು ನೋಡೋದಿಲ್ಲ, ಡೆಮಾಲಿಷ್ ಮಾಡೋದು. ಹೊಸ ಕಂಪನಿ ಅಂದರೆ ಅದೇ ಸೇಮ್ ಕಂಪನಿದು ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಈಗ ಉಡುಪಿ ಟಾಲ್ವೆ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಹಿಂದೆ ನವಯುಗ ಉಡುಪಿ ಟಾಲ್ವೆ ಪ್ರೈವೇಟ್ ಲಿಮಿಟೆಡ್ ಅಂತ, ಈಗ ಉಡುಪಿ ಟಾಲ್ವೆ ಪ್ರೈವೇಟ್ ಲಿಮಿಟೆಡ್, ನವಯುಗ ಮಾತ್ರ ಹೋಗಿದೆ ಅಷ್ಟೇ. ಬಾಕಿ ಅದರದ್ದು ವ್ಯವಸ್ಥೆಗಳು ಏನಿವೆ ಅದೆಲ್ಲ ಹಂಗೆ ಇರ್ತದೆ. ಕಾರ್ಯವೈಖರಿ ಚೇಂಜ್ ಆಗಿರ್ಬೋದು, ನಾವು ಬಂದ ಮೇಲೆ ಏನು ಕಾರ್ಯ ಆಗುತ್ತೆ ಅಂತ. ಈಗ ಡಾಂಬರೀಕರಣ ನಡೀತಾ ಇದೆ, ಈ ಮಳೆ ಇರೋದ್ರಿಂದ ನಿಂತಿದೆ. ಆಲ್ರೆಡಿ ಎಲ್ಲ LED ಕನ್ವರ್ಟ್ ಆಗಿದೆ, ಸ್ಟ್ರೀಟ್ ಲೈಟ್ ಎಲ್ಲೆಲ್ಲ ಇದೆ. ಈಗ ನಮ್ಮ ಡಿಸೈನ್ ಒಳಗೆ ಏನೆಲ್ಲ ಇತ್ತು ಅದನ್ನು ಆಲ್ರೆಡಿ ಮಾಡಿದ್ದೀವಿ. ಇನ್ನು ಮುಂದೆ ಏನು ಮಾಡಬೇಕಾಗುತ್ತೆ ಅದು ಎಕ್ಸ್ಟ್ರಾ ಬರೋದು, ಅದನ್ನು ಮಾಡ್ತೀವಿ. ಜನರಿಗೆ ಉಪಕಾರ ಆಗೋದು. ಈಗ ಸುಮಾರು ಜಾಗದಲ್ಲಿ ಈಗ ಫಸ್ಟ್ ಮಳೆಗಾಲ ನಮಗೆ ಎಲ್ಲೆಲ್ಲಿ ವಾಟರ್ ಲಾಗಿಂಗ್ ಇದೆ, ಈಗ ನಮಗೆ ಫಸ್ಟ್ ಗೊತ್ತಾಗಿದೆ. ಅದಕ್ಕೆ ಎಡಿಷ್ನಲ್ ಡ್ರೈನ್ ಹೇಗೆ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದು ನಮಗೆ ಈಗ ಗೊತ್ತಾಗೋದು. ಟೆಂಪ್ರರಿ ಆವಾಗ ನೀರಿಗೆ ಏನಾದರೂ ತೊಂದರೆ ಇದ್ದರೆ ಜನರು ಯಾರಾದರೂ ಕಾಲ್ ಮಾಡಿದರೆ ಆವಾಗ ಅಟೆಂಡ್ ಮಾಡ್ತೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ ನಮಗೆ. ಕಿಮ್ಮಯ್ಯ, ಸೀನಿಯರ್ ಮ್ಯಾನೇಜರ್